ದಕ್ಷಿಣ ಕನ್ನಡ ಜಿಲ್ಲೆಯು ನಿರ್ಮಾಣ ಕ್ಷೇತ್ರದಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಈ ಸಮಯದಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಬೇಕಾದ ನೈಸರ್ಗಿಕವಾಗಿ ದೊರೆಯುವಂತಹ ಮರಳು ಹಾಗೂ ಕೆಂಪು ಕಲ್ಲಿನ ದೊರಕದೆ, ಕೆಂಪು ಕಲ್ಲು ಸರಿಯಾಗಿ ನಮಗೆ ಸಮಯಕ್ಕೆ ಸರಿಯಾಗಿ ದೊರಕದೆ, ನಾವೆಲ್ಲರೂ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಲಿಕ್ಕಾಗದೆ ತುಂಬ ಸಮಯದಿಂದ ನಷ್ಟಕ್ಕೆ ಒಳಗಾಗಿದ್ದೇವೆ. ಕಳೆದ ಒಂದು ತಿಂಗಳಿಂದ ಜಿಲ್ಲಾಡಳಿತವು ಸುಮ್ಮನೆ ಒಂದು ಕಾನೂನನ್ನು ನೆಪ ಒಡ್ಡಿ ಎಲ್ಲ ನಿರ್ಮಾಣ ಕಾಮಗಾರಿಗಳಿಗೆ ವ್ಯಾಪಕವಾಗಿ ಬಳಸಲ್ಪಡುವ ಕೆಂಪು ಮೊರಕಲ್ಲಿನ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿರುವ ಕಾರಣ ಸಮಸ್ಯೆಯು ಉಲ್ಬಣಾವಸ್ಥೆಗೆ ತಲುಪಿದೆ. ಈ ಸಮಸ್ಯೆಗಳಿಗೆ ಮುಖ್ಯ ಕಾರಣವೆಂದರೆ ಕರಾವಳಿ ಜಿಲ್ಲೆಗಳು ರಾಜ್ಯದ ಇತರ ಜಿಲ್ಲೆಗಳಿಂದ ಭೌಗೋಳಿಕವಾಗಿ ಭಿನ್ನವಾಗಿದ್ದು, ಕರಾವಳಿ ಜಿಲ್ಲೆಗಳಿಗೆ ಪ್ರತ್ಯೇಕ ಮರಳು ನೀತಿಯನ್ನು ರೂಪಿಸುವ ಬಗ್ಗೆ ಹಲವಾರು ವರ್ಷಗಳಿಂದ ಸರ್ಕಾರದ ಪ್ರತಿನಿಧಿಗಳು ಹೇಳುತ್ತಾ ಬಂದಿರುವರಾದರೂ ಅದು ಇಲ್ಲಿಯವರೆಗೆ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ. ಅದೇ ರೀತಿ ನಮಗೆ ದೇವರ ವರದಾನವಾಗಿ ನೈಸರ್ಗಿಕವಾಗಿ ಸಿಗುತ್ತಿರುವ ಕಟ್ಟಡ ಕಾಮಗಾರಿಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವ ಕೆಂಪು ಕಲ್ಲು ಕೂಡ ಅಲಭ್ಯವಾಗಿದ್ದು ಇಡೀ ನಿರ್ಮಾಣ ಕ್ಷೇತ್ರವನ್ನು ತಲ್ಲಣ ಉಂಟು ಮಾಡಿದೆ. ವಿಶೇಷವಾಗಿ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ 1 ಅಥವಾ 2 ಮಾಡಿಯ ಮನೆಗಳನ್ನು ಯಾವುದೇ ಕಾಂಕ್ರೀಟ್ ಪಿಲ್ಲರ್ಗಳ ಸಹಾಯವಿಲ್ಲದೆ ಬರೀ ಕೆಂಪು ಕಲ್ಲನ್ನು ಬಳಸಿಕೊಂಡು ನಿರ್ಮಿಸುತ್ತಿರುವುದರಿಂದ ಮಧ್ಯಮ ವರ್ಗದ ಮತ್ತು ಬಡ ಜನರ ಮನೆ ನಿರ್ಮಾಣದ ಕನಸಿಗೆ ತಣ್ಣೀರೆರಚಿದಂತಾಗಿದೆ. ಗುತ್ತಿಗಾರರಾದ ನಾವು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಜೀವನ ಪರ್ಯಂತ ತೊಡಗಿಸಿಕೊಂಡು ಬಂದಿದ್ದು, ರಾಜ್ಯದ ಬೊಕ್ಕಸಕ್ಕೆ ತೆರಿಗೆಯ ರೂಪದಿಂದ ನಮ್ಮ ದುಡಿಮೆಯ ಪಾಲನ್ನು ಭರಿಸುತ್ತಾ ಬಂದಿದ್ದೇವೆ. ಈ ಉದ್ಯಮವನ್ನೇ ನಂಬಿರುವ ನಮ್ಮ ಜಿಲ್ಲೆಯ ಎಲ್ಲ ವರ್ಗದ ಕಾರ್ಮಿಕರಲ್ಲದೆ ಹೊರ ರಾಜ್ಯಗಳಿಂದ ಬಂದಂಥ ಕಾರ್ಮಿಕರೊಂದಿಗೆ ನಾವು ಕೂಡ ಕೆಲಸವಿಲ್ಲದೆ ಉಪವಾಸ ಬೀಳುವ ಪರಿಸ್ಥಿತಿ ಬಂದೊದಗಿದೆ. ಅದಲ್ಲದೆ ಈ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಜಿಲ್ಲೆಯ ಆರ್ಥಿಕತೆಗೆ ಬಹುದೊಡ್ಡ ಹಾನಿಯನ್ನು ಉಂಟು ಮಾಡಬಹುದು. ಆದ್ದರಿಂದ ಜಿಲ್ಲಾಡಳಿತವು ಈ ಎಲ್ಲ ರೀತಿಯ ಸಮಸ್ಯೆಗಳನ್ನು ಆದಷ್ಟು ಶೀಘ್ರವಾಗಿ ಪರಿಹರಿಸಬೇಕೆಂದು ಜಿಲ್ಲೆಯ ಸಮಸ್ತ ನಾಗರಿಕ ಪರವಾಗಿ ನಾವು ಈ ಮೂಲಕ ಪತ್ರಕರ್ತರು ಹಾಗೂ ಮಾಧ್ಯಮದ ಮೂಲಕ ಕಳಕಳಿಯಿಂದ ವಿನಂತಿಸಿದ್ದೇವೆ. ನಮಗೆಲ್ಲರಿಗೂ ಸ್ವತಂತ್ರವಾಗಿ ದುಡಿಮೆಯನ್ನು ಮಾಡಿ ಜೀವನ ನಿರ್ವಹಿಸಲು ಅನುಕೂಲ ಮಾಡಿಕೊಡಬೇಕಾಗಿ ಸಿವಿಲ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ವಿನಮ್ರ ವಿನಂತಿ. ಅಂದರೆ ಅದು ಮರಳುಗೆ ಈ ಕರಾವಳಿ ಪ್ರದೇಶಕ್ಕೆ ಹೌದು ಅಲ್ಲ, ನಾವೀಗ ಕೇಳೋದು ಜಿಲ್ಲಾಡಳಿತದಲ್ಲಿ ಕೇಳೋದು, ಸರ್ಕಾರಕ್ಕೆ ಕೂಡ ನಾವು ಒತ್ತಡ ಹಾಕಿದ್ದೇವೆ ಈ ಬಗ್ಗೆ, ಕೆಂಪು ಕಲ್ಲಿನ ಬಗ್ಗೆ. ಯಾಕಂದರೆ ಕೆಂಪು ಕಲ್ಲು ನಾವು ಕೆಂಪು ಕಲ್ಲು ತೆಗೆಯುವವರಲ್ಲ, ನಾವು ಅದನ್ನು ಬಳಸುವವರು. ಕೆಂಪು ಕಲ್ಲು ಮನೆ ಕಟ್ಟಲಿಕ್ಕೆ ನಾವು ಕೆಂಪು ಕಲ್ಲು ಬಳಸುವವರು, ತೆಗೆಯುವವರು ಬೇರೆ. ಅವರು ಈಗ ಇಲ್ಲಿ ಮುಂಚಿನ ಈಗಲ್ಲ, ಇದು ನಮ್ಮ ಅಜ್ಜನ ಕಾಲದಿಂದ ಕೂಡ ಕೆಂಪು ಕಲ್ಲು ತೆಗಿತಾ ಇದ್ದಾರೆ, ಬರ್ತಾ ಇತ್ತು. ಈಗ ನಮಗೇನು ಅದರ ಬಗ್ಗೆ ಆ ಕಾನೂನಲ್ಲಿ ಹೇಗೆ ಉಂಟು ಅದೆಲ್ಲ ಗೊತ್ತಿಲ್ಲ. ಈಗ ನಾವು ವಿಮರ್ಶಿಸುವಾಗ ಗೊತ್ತಾಯಿತು ಅಲ್ಲಿ ಕಾನೂನಲ್ಲಿ ತೊಡಕೊಂಡು ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಮುಂಚೆ ಕೆಂಪು ಕಲ್ಲು ಬರ್ದು ಇಷ್ಟವರೆಗೆ ಕೆಂಪು ಕಲ್ಲು ನಮ್ಮ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಬಂದಾಗಲಿಲ್ಲ, ನಿಂತದ್ದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು 40 ವರ್ಷದಿಂದ ಕೆಲಸ ಮಾಡ್ತಿದ್ದೆ, ಕೆಂಪು ಕಲ್ಲು ಇಷ್ಟವರೆಗೆ ನಿಲ್ಲಿಲ್ಲ. ಈಗ ಅದು ಯಾಕೆ ನಿಂತಿದೆ ಅಂತೇಳಿ ನಾವು ವಿಮರ್ಶೆ ಮಾಡುವಾಗ ಅವರು ಅಲ್ಲಿ ಪರ್ಮಿಷನ್ನೇ ಕೊಡ್ತಾ ಇಲ್ಲ, ಏನೋ ಅವರು 3A ಪರ್ಮಿಷನ್ ಕೊಡೋದನ್ನು ಬಂದ್ ಮಾಡಿದ್ದಾರೆ ಅಂತ ಹೇಳಿದ್ರು. ಹಾಗೆ ತಾಪತ್ರ ಆಗಿದೆ. ಹೌದು 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 ಹೇಳಿದ್ದಾರೆ. ಹೌದು, ಈಗ ನಾವು ಇದು ಪತ್ರಿಕಾಗೋಷ್ಠಿ ಇಷ್ಟು ಸಮಯ, ಯಾಕಂದರೆ ಈಗಾಗಲೇ ಕೆಂಪು ಕಲ್ಲು ಬಂದಾಗಿ 45 ದಿವಸ ಆಯಿತು, 45 ದಿನ ಆಯಿತು. ನಾವು ಯಾಕೆ ಅಂದರೆ ನಾವು ಅವರ ಹತ್ರ ನಿರಂತರ ಸಂಪರ್ಕದಲ್ಲಿದ್ದೆವು. ನಾವು ಇವರ ಉಸ್ತುವಾರಿ ಸಚಿವರ ಹತ್ರ, ಗೃಹ ಸಚಿವರ ಹತ್ರ, ಅಲ್ಲದೆ ಇವರ ಹತ್ರ ನಮ್ಮ ಸ್ಪೀಕರ್ ಅವರ ಹತ್ರ, ನಮ್ಮ ಮಾನ್ಯ ಸಭಾಪತಿಗಳ ಹತ್ರ ಕೂಡ ನಾವು ಹೋಗಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಇದನ್ನು ಕಾನೂನನ್ನು ಸರಳಗೊಳಿಸಿ ಆದಷ್ಟು ಬೇಗ ಕಾನೂನಿನ ಮಿತಿಯಲ್ಲೇ ತೆಗೆಯುವ ಹಾಗೆ, ಇನ್ನು ಇಲ್ಲಿಗಲ್ಲ ಅಂಥದ್ದೆಲ್ಲ ಬೇಡ, ಕಾನೂನು ಮಿತಿಯಲ್ಲೇ ತೆಗೆಯುವ ಹಾಗೆ ನಿಮಗೆ 1 ವಾರದಲ್ಲಿ ನಾವು ಸರಿ ಮಾಡಿ ಕೊಡ್ತೇವೆ, ನೀವು ಸ್ವಲ್ಪ ಮಾಡಿ. ಅದಕ್ಕೋಸ್ಕರ ನಾವೇನು ಪ್ರತಿಭಟನೆ ಅದಕ್ಕೆ ಏನು ಹೋಗಲಿಲ್ಲ, ಯಾಕಂದರೆ ಅವರು ಭರವಸೆ ಕೊಟ್ಟಿದ್ದಾರೆ, ಸರ್ಕಾರವೇ ನಮಗೆ ಭರವಸೆ ಮಾಡ್ತೇವೆ. ಆದರೆ ಇದು ಆಗ್ತಾ ಇಲ್ಲ. ಯಾಕಂದರೆ ಈಗ ನೋಡಿ, ನಮಗೆ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಕೆಲಸದವರು ಬಂದ ಮೇಲೆ ಅವ್ರಿಗೆ ಕೆಲಸ ಕೊಡಲೇಬೇಕು. ನಾವು ಅವರನ್ನು ಕುತ್ಕೊಳಿಸಲಿಕ್ಕೆ ಆಗೋದು, ಯಾಕಂದರೆ ಅವರು ಹೊರ ರಾಜ್ಯ ಅವರು ಬೇರೆ ಕಡೆಗೆ ಹೋದರೆ ಮತ್ತೆ ಇಲ್ಲಿಗೆ ಬರುವುದಿಲ್ಲ, ಈ ಕಡೆಗೆ ಅಲ್ಲಿ ಕೆಲಸ ನಮಗೆ ಸರಿಯಾಗಿ ಸಿಗುವುದಿಲ್ಲ ಅಂತೇಳಿ ಈಚೆಗೆ ಬರುವುದಿಲ್ಲ. ಅದು ಮತ್ತೆ ಪುನಃ ಇದು ಸ್ಟಾರ್ಟ್ ಆದರೆ ಒಮ್ಮೆ ನಮಗೆ ಕಷ್ಟ ಆಗ್ತದೆ. ಈಗ ಅದಲ್ಲದೆ ಇದು ಒಬ್ಬರಿಗೆ ನಮ್ಮ ಸಿವಿಲ್ ಕಾನ್ಸ್ಟ್ರಕ್ಷನ್ ನಾವು ಕುತ್ಕೊಂಡ ಕಾಂಟ್ರಾಕ್ಟರ್ಗೆ ಮಾತ್ರ ಕಷ್ಟ ಅಲ್ಲ, ನಮ್ಮನ್ನು ನಂಬಿಕೊಂಡು ತುಂಬ ಬೇರೆ ಬೇರೆ ಉದ್ಯಮಗಳಿವೆ. ಹಾರ್ಡ್ವೇರ್ ಇದೆ, ಸಿಮೆಂಟ್ ಇದೆ, ಪೇಂಟ್ ಇದೆ, ಇನ್ನು ಸ್ಟೀಲ್, ಬೇರೆ ಲಾರಿ, ಟೆಂಪು, ಅದರ ಮಾಲಕರು, ಹೋಟೆಲ್ನವ್ರ ಹತ್ರ ಕೂಡ ನೀವು ಕೇಳಿ ನೋಡಿ. ಕೆಲವು ಹಳ್ಳಿಗಳಲ್ಲಿ ಏನು ಕೆಲಸವಿಲ್ಲ, ಯಾಕಂದರೆ ಇಲ್ಲಿ ಮಂಗಳೂರಲ್ಲಿ ಸ್ವಲ್ಪ ನಮ್ಮ ಇಲ್ಲಿಯವರು ಕೆಲಸ ಮಾಡೋದು ಕಡಿಮೆ. ಆದರೆ ನೀವು ಗ್ರಾಮಾಂತರ ಪ್ರದೇಶಕ್ಕೆ ಹೋದರೆ, ಎಡಪದವು ಅಂಥ ಕಡೆಗೆಲ್ಲ ಹೋದರೆ ಅಲ್ಲೆಲ್ಲ ಊರಿನವರೇ ಕೆಲಸ ಮಾಡೋದು, ಅವರಿಗೆಲ್ಲ ಕೆಲಸ ಇಲ್ಲದಾಗಿದೆ. ಯಾಕಂದರೆ ಕೆಂಪು ಕಲ್ಲು ನಮಗೊಂದು ಸಣ್ಣ ಮನೆ ಕಟ್ಟೋದಾದರೂ, ಒಂದು ಸಣ್ಣ ಬಾತ್ರೂಮ್ ಕಟ್ಟೋದಾದರೂ ನೀವು ಒಂದು ಕೆಂಪು ಕಲ್ಲು ಬೇಕೇ ಬೇಕು ನಮಗೆ.
ಕೆಂಪುಕಲ್ಲು ಬಿಟ್ಟು, ಯಾಕಂದರೆ ಇಲ್ಲಿಯ ಹವಾಮಾನಕ್ಕೆ, ಇಲ್ಲಿಯ ಮಳೆಗೆ ಇಷ್ಟು ರಭಸವಾಗಿ ಮಳೆ ಬರುವಾಗ ಬೇರೆ ಯಾವುದು ಅದನ್ನು ಹೊರಗೋಡೆಗೆ ಅದನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಯಾವುದೇ ಬ್ಲಾಕ್ ಆಗಲಿ ಸಿಮೆಂಟ್ ಬ್ಲಾಕ್ ತಡೆಯುವುದಿಲ್ಲ. ಅದಕ್ಕೆ ಶಕ್ತಿ ಇರೋದು ಕೆಂಪುಕಲ್ಲಿಗೆ ಮಾತ್ರ. ಅದರಿಂದ ಕೆಂಪುಕಲ್ಲು ಈಗ ಬಂದಾದ್ರಿಂದ ನಮಗೆ ಭಾಳ ಕಷ್ಟ ಆಗಿದೆ. ಹೌದು, ಆದರೆ ನಾವೀಗ ಕೆಂಪುಕಲ್ಲಿನ ಅಸೋಸಿಯೇಷನ್ ಅವರ ಹತ್ರ ಮಾತಾಡಿದರೆ ಅವರು ಹೇಳ್ತಾರೆ ನಮಗೆ ಪರ್ಮಿಷನ್ನೇ ನಿಲ್ಲಿಸಿದ್ದಾರೆ, ಯಾರ್ಯಾರದು ಊರ್ಜಿತದಲ್ಲಿ ಉಂಟು ಅದು ಮಾತ್ರ ಈಗ ಚಾಲ್ತಿಯಲ್ಲಿರುವುದು, ಹೊಸತ್ತಾಗಿ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಅದಕ್ಕೀಗ ಕೆಂಪುಕಲ್ಲವರು ಅದು ಹೇಳ್ತಾರೆ ಇಲ್ಲ ಅದನ್ನೆಲ್ಲ ನಿಲ್ಲಿಸಿದ್ದಾರೆ. ಯಾಕಂದರೆ ಇಲ್ಲೀಗ ನಮ್ಮ ಇದು ಹೌದು ಅಲ್ಲ ನಮ್ಮ ಈಗ ನಾವು 2-3 ಮೀಟಿಂಗ್ ಅವರೊತ್ತಿಗೆ ಕೂತ್ಕೊಂಡು ಮಾತಾಡುವಾಗ ಕೂಡ ಆ ವಿಷಯ ನಮಗೆ ಬರಲಿಲ್ಲ. ಅವರು ಹೇಳಿದ್ದು ನೀವು 3A ಅವ್ರದ್ದೊಂದು ಪ್ರೊವಿಷನ್ ಉಂಟು, ಅದರಲ್ಲಿ ನೀವು ಅರ್ಜಿ ಹಾಕಿದರೆ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಟ್ ಅದರ ಅರ್ಜಿ ಕೊಟ್ಟವರೇ ಇದ್ದಾರೆ, ಅದು ಪೆಂಡಿಂಗ್ ಉಂಟು ಫೈಲ್, ಅದು ಒಪ್ಪಿದ್ದಾರೆ ಮೀಟಿಂಗಲ್ಲಿ ಕೂಡ. ಈಗಾಗಲೇ ಕೊಟ್ಟವರದ್ದು ಅರ್ಜಿ ಎಲ್ಲ ಪೆಂಡಿಂಗ್ ಇದೆ ಅಂತ ಹೇಳಿದ್ದಾರೆ. ಹೌದು, ಅಲ್ಲ ಅದೆಲ್ಲ ಮಾಡಿ ಕೊಟ್ಟದ್ದು ಅರ್ಜಿಯನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಅದರಿಂದಾಗಿ ನಮಗೆ ಆಗ್ತಾ ಇಲ್ಲ. ಯಾಕಂದರೆ ಕೆಲವರ ಹತ್ರ ಪರ್ಮಿಷನ್ ಇರ್ಬೋದು, ಈಗ ಇವರೆಲ್ಲ ಬಂದ್ ಮಾಡಿದಾರಲ್ಲ, ಕೆಂಪುಕಲ್ಲವರು ತೆಗೆಯುವುದೇ ಬಂದ್ ಮಾಡಿದ್ದಾರೆ. ಅರ್ಜಿ ಕೊಡ್ಲಿಕ್ಕೆ ಇಲಾಖೆಯಲ್ಲಿ ಇರಲಿಲ್ಲ. ಅರ್ಜಿ ಕೊಡ್ಲಿಕ್ಕೆ ಈಗ ಇಲಾಖೆಯಲ್ಲಿ ಹೋದ್ರೆ ಅವರು DD ಅವರು ಇರುವುದಿಲ್ಲ, ಇಲಾಖೆಯವರು ಬೇಕಲ್ಲ ಅಲ್ಲಿ. DD ಅವರು ಇರದಿದ್ದರೆ ಮತ್ತೆ ಅರ್ಜಿ ಯಾರಿಗೆ ಕೊಡುದು? ಈಗ ಹೋದ ಮೊನ್ನೆಯಿಂದ ಸಮಸ್ಯೆ ಆಗ್ತಾ ಉಂಟು, ನಾವು ಸಮಸ್ಯೆಯನ್ನು ಕೇಳುವ ಅಂತ ಹೇಳಿ ಅಲ್ಲಿ ಹೋಗುವಾಗ ಅವರು ಇರಲಿಲ್ಲ. ಮರಳು ಅಲ್ಲಿ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ ಯಾರು ಇಲಾಖೆಯಿಂದ, ಅಲ್ಲಿ ಪೇಪರಲ್ಲಿ ಬರ್ತದೆ, ಸ್ಯಾಂಡ್ ಬಜಾರ್ ಅಲ್ಲಿ ಉಂಟು ಅಂತ ಹೇಳ್ತಾರೆ. ಆದ್ರೆ ಸ್ಯಾಂಡ್ ಬಜಾರ್ ಅಲ್ಲಿ ನೋಡಿದಾಗ ಅಲ್ಲಿ ಕಲಪೆ ಮಟ್ಟದ್ದು ಮರಳುಂಟು. ನಾವು ಮನೆ ಇದ್ದವರೇ, ನೀವು ಪತ್ರಿಕೆಯವರು ಕೂಡ ಮನೆ ಇದ್ದವರೇ, ನಾವು ಕೂಡ ಮನೆ ಇದ್ದವರೇ ಎಲ್ರು. ನಾವೆಲ್ಲ ಅಂತ ಮರಳನ್ನು ಕೊಂಡೋಗಿ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಅದು ಕೂಡ ಅದರ ರೇಟ್ ಅಲ್ಲಿ ಕಾಸ್ಟ್ಲಿ ಆಗ್ತದೆ, ನಮಗೆ ಜಾಸ್ತಿ ಆಗ್ತದೆ. ನಾವೊಂದು ಕಾಂಟ್ರಾಕ್ಟರ್ ಅಂದೆ ಅಂತ ನಾವೊಂದು ಅಗ್ರಿಮೆಂಟ್ ಮಾಡ್ತೇವೆ, ಇಷ್ಟು ರೇಟಲ್ಲಿ ನಿಮಗೆ ಇಷ್ಟು ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣ ಮಾಡಿ ಕೊಡ್ತೇವೆ ಅಂತ ಹೇಳಿ. ನಮಗೆ ಅದು ಸಾಧ್ಯ ಆಗ್ತಿಲ್ಲ. ಆ ರೇಟ್ ಕೊಟ್ಟು ನಮಗೆ ಸಾಧ್ಯ ಆಗ್ತದೆ. ಇನ್ನೊಂದು ಕಡೆಯಿಂದ ಈಗ ಸಿಟಿ ಕಾರ್ಪೊರೇಷನ್ ಅವರು ನಮಗೆ ಲೈಸೆನ್ಸ್ ಕೊಡ್ತಾರೆ. ಆ ಲೈಸೆನ್ಸ್ ಹಿಂಬದಿ ಓದಿದ್ರೆ ಅದರಲ್ಲಿ ಇರ್ತದೆ ಇಷ್ಟು ದಿವಸದಲ್ಲಿ ಈ ನಿರ್ಮಾಣ ಮುಗಿಬೇಕು ನಿಮ್ದು ಅಂತೇಳಿ. ಈ ತರ ಬಂದ್ ಮಾಡಿದ್ರೆ ನಾವು ಯಾವ ತರ ಮಾಡ್ಲಿಕ್ಕೆ ಆಗ್ತದೆ? ನಾವು ಪಾರ್ಟಿಗೆ ಮನೆ ಕಟ್ಟಿಕೊಡದಿದ್ರೆ ನಮಗೆ ಅವರು ಈ ಎಕ್ಸ್ಟ್ರಾ ನಮಗೆ ಹೋದ ಪೇಮೆಂಟ್ ಅನ್ನು ಅವರು ಕೊಡ್ತಾ ಇಲ್ಲ. ಇಲ್ಲ ಮೇಡಮ್, ಇಲ್ಲ. ನಮಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಇದ್ದದ್ದು 6,000 ರೂಪಾಯಿ 2 ಯೂನಿಟ್ಗೆ, 3 ಯೂನಿಟ್ಗೆ 9,000 ಇದ್ದದ್ದು. ಈಗ 22 ನಡೀತಾ. ಈಗ ಮೊನ್ನೆಯಿಂದ 22,000 ರೇಟ್ ಆಗ್ತಾ ಇದ್ದಾರೆ. ಸ್ಯಾಂಡ್ ಬಜಾರ್ ಅಲ್ಲಿ ಸಿಗುದಿಲ್ಲ, ಈಗ ಅದು ಆಪ್ ಅಲ್ಲಿ ಸಿಗುದೇ ಇಲ್ಲ. ಅದು ಕೂಡ ಅದರಲ್ಲಿ ಆಚೆ ಇದ್ದು ಹೊಯ್ಗೆ, ಅದು ನಮಗೆ ಇದು ಪ್ಲಾಸ್ಟಿಕ್ ಎಲ್ಲ ಆಗುದಿಲ್ಲ. ಅದು ತೋರ ಬೈಯದ್ದು ಹೊಯ್ಗೆ ಅಂತ ಹೇಳ್ತಾರಲ್ಲ, ಅದು ಅದು ನಾನ್ ಸಿಯರ್ದಲ್ಲಿದ್ದು ಹೀಗೆ, ಅಂದ್ರೆ ಉಪ್ಪಿನಂಗಡಿ ಕಡೆ ಇದ್ದು ಹೀಗೆ, ಅದು ಉಪ್ಪಿನಂಗಡಿ ಆಚೆ ಹೊಯ್ಗೆ ಸ್ವಲ್ಪ ದಪ್ಪ, ಯಾಕಂದ್ರೆ ಅದು ಈಚೆ ಬರ್ತಾ ನಮ್ಮ ಕರಾವಳಿಗೆ ಬರುವಾಗ ಅದು ನೈಸ್ ಆಗ್ತದೆ ಸರ್. ಅದು ಪ್ಲಾಸ್ಟಿಕ್ ಎಲ್ಲ ಒಳ್ಳೆ ರೇಟ್ ಜಾಸ್ತಿ. ಅದು ಆ ಕಡೆ ಏನಂತ ಹೇಳಿದ್ರೆ ಈಗ ಅದು ಪರ್ಮಿಟ್ ಇದ್ದೇ ಬರುವುದು, ಆದ್ರೆ ಇಲ್ಲಿ ಬರುವಾಗ ಅದಕ್ಕೆ 22,000 ಆಗ್ತದೆ. ಪರ್ಮಿಟ್ ಇದ್ದೇ ಬರುವುದು, ಅದರಲ್ಲಿ 50% ವೇಸ್ಟೇಜ್. ಅದು ಯಾರು ಅಂತ ಅರ್ಜೆಂಟ್ ಅದನ್ನು ಸರಿಯಾಗಿ ಗಾಳಿಸಿದಾಗ 50% ವೇಸ್ಟೇಜ್ ಹೋಗ್ತದೆ, 50% ನಮಗೆ ಸಿಗ್ತದೆ. ಅದು ಕಾಂಕ್ರೀಟಿಗೆ ಆಗ್ತದೆ, ಪ್ಲಾಸ್ಟಿಂಗಿಗೆ ಆಗೋದಿಲ್ಲ. ಪ್ಲಾಸ್ಟಿಂಗ್ ನಮ್ಮ ಹೌದು ಅಲ್ಲ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಹಲವು ವರ್ಷದಿಂದ ನಾವು ಹೇಳ್ತಾನೆ ಇದ್ದೇವೆ, ಮಾಡಿಕೊಡಿ, ಬೇಗ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಮಾಡ್ತಾ ಇಲ್ಲ ಅವರು. ಮೊನ್ನೆ ಕೂಡ ನೀವು ನೋಡಿರ್ಬೋದು, ಕೇಂದ್ರದಿಂದ ಇದು ಕೇಂದ್ರದ ಹೋಗಿದ್ದಾರೆ ಪರ್ಮಿಷನ್ ತಗೊಳ್ಳಿಕ್ಕೆಲ್ಲ. ಈಗ ಸ್ಯಾಂಡ್ ಬಜಾರ್ ಆ್ಯಪ್ ಇದೆ, ಅವ್ರು ಹೇಳ್ತಾರಲ್ಲ, ಈಗ ಅಲ್ಲಿ ಹೋದ ಕೂಡಲೇ ಕೇಳಿದ್ರೆ ಹೇಳ್ತಾರೆ ನೋಡಿ ಮಾಡಿಕೊಡಿ ಅಂತ. ಅವ್ರಿಗೆ ಆಗುದಿಲ್ಲ. ಇಲ್ಲ, ಆ್ಯಪ್ ಎಂಬುದು ಇದು ಆಗುದಿಲ್ಲ, ಅದು ಕನೆಕ್ಟ್ ಆಗುದಿಲ್ಲ. ಅಲ್ಲಿ ಯಾರು ಇಲ್ಲಲ್ಲ, ಅಲ್ಲಿ ಒಬ್ಬ ಇಲಾಖೆ ಅವನಿಲ್ಲ. ಅಲ್ಲಿ ನಾನು 4 ಸರಿ ಹೋದೆ ಅಲ್ಲಿಗೆ, DD ಆಫೀಸಿಗೆ, ಗಣಿ ಇಲಾಖೆ ಅಲ್ಲಿ ಜವಾಬ್ದಾರಿ ತಗೊಳ್ಳೋರೇ ಇಲ್ಲ. ಈಗ ನಿಮ್ಮ ಹತ್ರದ್ದು ಸಂಬಂಧಪಟ್ಟ ಸ್ಥಾನಗಳ ಮೂಲಕ ಇದು ಮಾಡಿ ಪರ್ಮಿಷನ್ಸ್ ಇದು ಮಾಡಬಹುದು ಅಂತ ಹೇಳಿ DC ಅವರು ಹೇಳಿದ್ದಾರೆ.
ಅವರು ಹೇಳ್ತಾರೆ ಅಷ್ಟೇ, ಅಲ್ಲಿ ಹೋದ್ರೆ ಮಾತಾಡುದಿಲ್ಲ ಅವರು. ಕೇಳುವವರಿಲ್ಲ. ಅಲ್ಲ, ವೈಗೆಗೆ ನಾವು ಗಣಿ ಇಲಾಖೆಗೆ ಹೋಗ್ಬೇಕು, ಬೇರೆ ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಅದಕ್ಕೆ. ಅಲ್ಲಿ ಹೋದ್ರು ನಾವು ಅವರ ತಗೊಂಡ್ರೆ ನಮಗೆ 3 ಯೂನಿಟ್ ಅಲ್ಲಿ ಸಿಗುವುದು 2 ಯೂನಿಟ್ ಮಾತ್ರ. 1 ಯೂನಿಟ್ ವೇಸ್ಟ್ ಆಗ್ತದೆ, ಅಷ್ಟು ದಪ್ಪ ಹೊಯ್ಗೆ ಅದು. 50% ಗಿಂತ ಹೆಚ್ಚು, 75% ಆಲ್ರೆಡಿ ಬಂದಾಗಿದೆ. 45 ದಿವಸ ಸ್ಲ್ಯಾಬ್ ಹಾಕುವ ಕೆಲಸ ಮಾತ್ರ ಆಗ್ತಾ ಒಂದು ಬೇರೆ. ಯಾಕಂದ್ರೆ ನೋಡಿ, ಮನೆ ಕಟ್ಟುವವರು ಕೆಂಪು ಕಲ್ಲು ಅಲ್ಲದೆ ಬೇರೆ ಅಲ್ಲಿ ಯಾವುದರಲ್ಲಿ ಕಟ್ಟಲಿಕ್ಕೆ ಬಿಡುದಿಲ್ಲ. ನೀವು ಕೆಂಪು ಕಲ್ಲು ಆದರೆ ಮಾತ್ರ ಕಟ್ಟಿ, ಬೇರೆ ಕಟ್ಟಬಾರದು. ನಮಗೆ ಇನ್ನು ಬಿಲ್ಡಿಂಗ್ ಕೂಡ ಹಾಗೆ, ಅವರ ಈ ಫ್ಲಾಟ್ ಪರ್ಚೇಸ್ ಮಾಡುವ ಮನಸ್ಥಿತಿ ಹೇಗೆ ಉಂಟಂದಿಲ್ಲ ನಮ್ಮ. ಯಾಕಂದ್ರೆ ಅದು ಸಾಮಾನ್ಯ, ದಕ್ಷಿಣ ಕನ್ನಡ ಜಿಲ್ಲೆಯವರು ಕೆಂಪು ಕಲ್ಲು ಬಿಟ್ಟು ಬೇರೆ ಯಾವುದನ್ನು ನೋಡಲಿಲ್ಲ ಇಷ್ಟವರೆಗೆ. ಇಲ್ಲಿ ಅದು ಸಾಮಾನ್ಯ. ಅವರು ಕೂಡ ಫ್ಲಾಟಿಗೆ ಕೂಡ ಹೊರಗಡೆ ಎಲ್ಲ ನಾವು ಕೆಂಪು ಕಲ್ಲೇ ಕಟ್ಟೋದು, ಅದು ಬಿಡುವುದಿಲ್ಲ ಅವರು. ಅದು ಒಳಗಿನ ಇಂಟರ್ನಲ್ ಪಾರ್ಟಿಷನ್ ಮಾತ್ರ ಬ್ಲಾಕ್ ಕಟ್ಟೋದು, ಔಟ್ಸೈಡ್ ಎಲ್ಲ ನಾವು ಇದು ಕೆಂಪು ಕಲ್ಲೇ ಕಟ್ಟೋದು. ಅದು ನಿಲ್ಲುವುದಿಲ್ಲ. ಅಂದ್ರೆ ಪರ್ಚೇಸರ್ ಕೂಡ ಕೇಳ್ತಾರೆ ಅದು. ಈಗ ಮನೆ ಕಟ್ಟಲಿಕ್ಕೆ ಈಗ ನೋಡಿ 2 ಫ್ಲೋರ್ ಮನೆ ನಾವು ಊರಲ್ಲೆಲ್ಲ ಹಳ್ಳಿಯಲ್ಲಿ ಹೇಗಂತ ಹೇಳಿದ್ರೆ ಅದಕ್ಕೆ ಪಿಲ್ಲರ್ ಹಾಕಬೇಕಂತ ಅಗತ್ಯ ಇಲ್ಲ. ಕೆಂಪು ಕಲ್ಲು ಅಷ್ಟು ಲೋಡ್ ತಗೊಳ್ತದೆ. ಅದು 2 ಫ್ಲೋರ್ ತನಕ ಕಟ್ಬೋದು ವಿದೌಟ್ ಪಿಲ್ಲರ್ ಹಾಕಿದ ಕೂಡಲೇ ನಿಮ್ಮೊಂದು 20-25% ಜಾಸ್ತಿ ಆಗ್ತದೆ. ಪಿಲ್ಲರ್ ಹಾಕಿದ ಕೂಡಲೇ ಪ್ರತಿ ಲೆವೆಲಲ್ಲಿ ಬೀಮ್ ಹಾಕಬೇಕು, ಬೀಮ್ ಹಾಕಿ ಸ್ಲ್ಯಾಬ್ ಹಾಕಬೇಕು, ಆವಾಗ ಅದು ಕಾಸ್ಟ್ ಜಾಸ್ತಿ ಆಗ್ತದೆ. ಅದರಿಂದ ಎಲ್ಲರೂ ಈಗ ಸ್ಕ್ವೇರ್ ಫೀಟಿಗೆ ಎಲ್ಲ ಮನೆ ಕಟ್ಟಿದ ಇಷ್ಟು ಸ್ಕ್ವೇರ್ ಫೀಟಲ್ಲಿ ನಾವು ಇಷ್ಟಕ್ಕೆ ನಿಮಗೆ ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳುವವರೆಲ್ಲ ಯಾರು ಪಿಲ್ಲರ್ ಹಾಕೋದಿಲ್ಲ. ಡೈರೆಕ್ಟ್ ಫೌಂಡೇಶನ್ ಮಾಡಿ ಕೆಂಪು ಕಲ್ಲಿನದೇ ಗೋಡೆ ಕಟ್ಟಿ ಅದರ ಮೇಲೆ ಸ್ಲ್ಯಾಬ್ ಹಾಕಲಿಕ್ಕೆ ಬರ್ತದೆ. ಅಂದರೆ ಅಷ್ಟು ಲೋಡ್ ತಗೊಳ್ತದೆ. ಮತ್ತು ನಮ್ಮ ಇಂಥ ಮಳೆಗೆ ಅದು ಆ ಮಳೆಗೆ ಕೂಡ ಏನಾಗೋದಿಲ್ಲ. ಅದರಿಂದ ಯಾರು ಕೆಂಪು ಕಲ್ಲಲ್ಲದೆ ಬೇರೆ ಯಾವುದರಲ್ಲಿ ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ. ಸೊ ಕೆಂಪು ಕಲ್ಲು ನಮಗೆ ಮುಖ್ಯ. ಈಗ ಹೊಯ್ಗೆ ಬಗ್ಗೆ ನಾವು ಅಂದರೆ ಹೊಯ್ಗೆದು ಉಂಟು, ಆದರೂ ಅದು ಆಗಸ್ಟ್ 15 ತನಕ ಹೊಯ್ಗೆ ತೆಗಿಲಿಕ್ಕೆ ಅದಕ್ಕೆ ನಿರ್ಬಂಧ ಉಂಟು. CRZ ಇದರಲ್ಲಿ ಹೊಯ್ಗೆ ತೆಗಿಲಿಕ್ಕೆ ಇಲ್ಲ, ಅದು ಮೀನು ಮರಿ ಅದೆಂತ ತತ್ತಿಡುವ ಸಮಯ ಅಂತೇಳಿ ಹಾಗೆ ಅದಕ್ಕೆ ನಿರ್ಬಂಧ. ಈಗ ಒಂದು ಕಲ್ಲಿಗೆ 30 ರೂಪಾಯಿ ಇತ್ತು ಕೆಂಪು ಕಲ್ಲಿಗೆ. ಈಗ ಉಡುಪಿಯಲ್ಲಿ 68 ರಿಂದ 70 ರೂಪಾಯಿ ತನಕ ಮಾರಾಟ ಮಾಡಲಾಗ್ತದೆ. ಇದರ ಬಗ್ಗೆ ಏನಾಗ್ತದೆ, ಯಾಕೆ ಅಲ್ಲಿ ಅಲ್ಲ, ಅಲ್ಲಿ ಕೂಡ ಕಾನೂನು ಅಂತ ಹೇಳಿದ್ರೆ ಇಡೀ ಸರ್ಕಾರ ನಮ್ಮ ಇಡೀ ರಾಜ್ಯಕ್ಕೆ ಒಂದೇ ಲೆಕ್ಕ ಅಲ್ಲ. ಉಡುಪಿ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ ಕೆಂಪು ಕಲ್ಲು ತೆಗೆಯುವ ವಿಷಯದಲ್ಲಿ ಕಾನೂನು ಅಲ್ಲಿ ಪರ್ಮಿಷನ್ ಮಾಡಿಕೊಂಡಿದ್ದಾರೆ, ಅದು ಗೊತ್ತಿಲ್ಲ ನಮಗೆ. ಬಟ್ ನಾವಂದರೆ ಉಡುಪಿಯಲ್ಲಿ ನಮಗೆ ಅಷ್ಟು ಕೆಲಸ ಇಲ್ಲ, ನಮ್ಗೆ ಗೊತ್ತಾಗಲ್ಲ. ಅದು 60 ರೂಪಾಯಿ ಎಲ್ಲ ಇದ್ದದ್ದು ಗೊತ್ತಿಲ್ಲ. ಬಟ್ ಇನ್ನು ಇಲ್ಲಿಗ ಆಗ್ತದೆ. ಇನ್ನು ಕೇರಳದಲ್ಲಿ ಕಲ್ಲುಂಟು, ಆದ್ರೆ ಅಲ್ಲಿ ರಾಯಲ್ಟಿ ಕಟ್ಟಿಗೆ ಅವ್ರಿಗೆ 1 ಟನ್ನಿಗೆ 32 ರೂಪಾಯಿ ಸಪ್ಲೈ ಬಂದ್ರೆ ಇಲ್ಲಿ ಕಲ್ಲಿನವ್ರು ಎಂತ ಮಾಡುದು? ಅಲ್ಲ, ಅದು ಬಿಡುದಿಲ್ಲ ಅವ್ರು ಬರ್ಲಿಕ್ಕೆ. ನಮ್ಗೆ ಎಲ್ಲಿಂದ ಬರ್ಲಿ, ಅದು ಬರ್ಲಿಕ್ಕೆ ಅವ್ರು ಬಿಡುದಿಲ್ಲ. ಅಲ್ಲ, ಅವರಿಗೆ ಕೂಡ ಇಲ್ಲಿ ತರ್ಲಿಕ್ಕೆ ಪರ್ಮಿಷನ್ ಬೇಕಲ್ಲ, ಅವರಿಗೆ ಪರ್ಮಿಟ್ ಬೇಕಲ್ಲ ಅವರಿಗೆ ಇಲ್ಲಿ ತರ್ಲಿಕ್ಕೆ. ಅವರು ಅಲ್ಲಿ ಬರುದಿಲ್ಲ, ಅಲ್ಲಿಗೆ ಪರ್ಮಿಟ್ ಇಲ್ಲ ಅವರಿಗೆ ಇಲ್ಲಿ ಬರ್ಲಿಕ್ಕೆ. ಹೌದು, ನಾವು ಸರ್ಕಾರದ ಒಟ್ಟಿಗೆ ಅಂದರೆ ನಮ್ಮ ಉಸ್ತುವಾರಿ ಸಚಿವರೊಟ್ಟಿಗೆ ಮತ್ತೆ ನಮ್ಮ ಇವರು ಖಾದರ್ ಅವರೊಟ್ಟಿಗೆ ಎಲ್ಲ ಮಾತಾಡಿದ್ದೆ. ಅವರು ನಮಗೆ ಭರವಸೆ ಕೊಟ್ಟದ್ರಿಂದ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ಇನ್ನು ಎಲ್ಲ ಕೆಲಸ ನಿಲ್ತದೆ, ಈಗಾಗಲೇ ನಿಂತಿದೆ. ಇನ್ನೆಲ್ಲ ಯಾವುದು ಇನ್ನು ಕೆಲಸ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ. ಇನ್ನೊಂದು 2 ವಾರ ಬರದಿದ್ರೆ ಎಲ್ಲ ಬಂದೇ ಆಗ್ತದೆ ನಮ್ಗೆ. ನೋಡಿ, ಪರ್ಮಿಟ್ ಇದ್ದವರಿಗೆ ತೆಗಿಬಹುದು, ಪರ್ಮಿಟ್ ಇದ್ದವ್ರು ತಂದು ಕೊಡಬಹುದು. ಪರ್ಮಿಟ್ ಇದ್ದವರಿಗೆ ಇವರು ಯೂನಿಯನ್ ಅವರು ಬಿಡ್ತಾ ಇಲ್ಲ, ಕೆಂಪು ಕಲ್ಲಿನವರು. ಅದು ನಮಗೆ ಈಗ ನಮ್ದು ಎಂಥದ್ದು ಪರಿಸ್ಥಿತಿ ಆಗಬೇಕು, ನಮಗೆ ಕೂಡ ಪರ್ಮಿಟ್ ಸಿಗಬೇಕಂತೇಳಿ ಈಗ ಅವರು ಕೂಡ ನಿಂತಿದ್ದಾರೆ. ಬೆರಳೆಣಿಕೆಯಷ್ಟು ಪರ್ಮಿಟ್ ಇದ್ದವರು ಇರುವುದು, ಆದ್ರೆ ಯಥೇಷ್ಟ ಜಾಸ್ತಿ ಇರುವುದು ಪರ್ಮಿಟ್ ಇಲ್ಲದವರು. ಈಗ ಅದನ್ನು ಕೂಡ ಸರಿಪಡಿಸಬೇಕಂತೇಳಿ ಜಿಲ್ಲಾಡಳಿತ ಮತ್ತು ಎಲ್ಲ ಇಲಾಖೆಯವರು ರಾಜಕೀಯವರು ಎಲ್ಲ ಸೇರಿಕೊಂಡು ಇದನ್ನೊಂದು ಸರಳೀಕರಣ ಮಾಡಬಹುದು ಅಂತೇಳಿ ನಮಗೊಂದು ಭರವಸೆ ಕೊಟ್ಟರು. ಈ ಸಮಸ್ಯೆಗೆ ಕಲ್ಲಿನ ಕೋರೆಯವರೇ ಕಾರಣ. ಯಾಕೆಂದ್ರೆ ಇಲ್ಲಿಗಲ್ ಆಗಿ ಈಗ 350 ಕೋರೆ ಇದೆ ಸೌತ್ ಕೇಂದ್ರದಲ್ಲಿ, ಅದರಲ್ಲಿ ಪರ್ಮಿಟ್ ಇರುವುದು 6. ಇಷ್ಟ ತನಕ ಇಲ್ಲಿಗಲ್ ಮಾಡಿದವರು ಅವರು ಲೀಗಲ್ ಆಗಿ ಮಾಡ್ತಿದ್ರೆ ಈ ಸಮಸ್ಯೆ ಇತ್ತು. ಅಧಿಕಾರಿ ಅವರು ಎಲ್ಲಿ ಹೋದ್ರು ಅಷ್ಟೊಳಗೆ? ಅವಾಗ ಯಾರು ಮಾತಾಡಲಿಲ್ಲ. ಜವಾಬ್ದಾರಿ ಯಾರು? ಸರಿ, ಅದು ನೀವು ಹೇಳಿದ್ರೆ ನಮ್ಗೆ ಮೆಟೀರಿಯಲ್ ಬರ್ತದೆ. ನಾವು ಕೂಡ ನಾವು ಪ್ರಥಮ ಬಾರಿಗೆ ಮಾತಾಡಿದ್ದು ನಮಗೆ ಲೀಗಲ್ ಆಗಿ ಕೊಡಿ. ಯಾಕಂತ ಹೇಳಿದ್ರೆ ನಾವು ತಗೊಳ್ಳೋದು ಲೀಗಲ್ ಆಗಿ ತಗೊಳ್ಳೋದು. ನೋಡಿ, ನಾವು ಇಷ್ಟರವರೆಗೆ ನಾವು ಇವರು 40 ವರ್ಷ ಅಂತ ಹೇಳಿದ್ರು, ನಾನೊಂದು 30 ವರ್ಷ ಆಯ್ತು ಈ ದುಡಿಮೆ ಸ್ಟಾರ್ಟ್ ಮಾಡಿ. ನಮ್ದು ಬೇರೆ ವೃತ್ತಿ ಇಲ್ಲ, ನಾವು ಇದನ್ನೇ ನಂಬಿಕೊಂಡು ಬಂದವರು. ಇದೇ ವೃತ್ತಿ ನಮ್ದು, ಕನ್ಸ್ಟ್ರಕ್ಷನ್. ನಾವು 30 ವರ್ಷದಿಂದ ನಮಗೆ ಯಾವುದೇ ಮೆಟೀರಿಯಲ್ ನಮಗೆ ಬರುವಾಗ ನಾವು ಒಂದು ದಿವಸ ಕೂಡ ನಮಗೆ ಕಡಿಮೆ ಇದ್ದ ಹಾಕಿ ಅಥವಾ ಇಲ್ಲಿಗಲ್ ಹಾಕಿ ಅಂತ ಕೇಳಿದವರಲ್ಲ.
ನಾವು ಅವ್ರದ್ದು ಬರುವುದೆಲ್ಲ ಲೀಗಲ್ ಅಂತ ಎನಿಸುದು. ಯಾಕೆಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿವೆಲ್ಲ ಇಲ್ಲ. ಹೌದು, ಅದನ್ನು ಇಲಾಖೆಯವರು ಸರಿಪಡಿಸಬೇಕು. ಮತ್ತೆ ಇಲಾಖೆಯವರು ಯಾಕೆ ಇರುವುದು ಅಲ್ಲಿ? ಅದೇ ತರ ಕಲ್ಲು ಸಾಗಾಟ ಮಾಡುವಾಗ ಅವರು ಅಧಿಕಾರಿಗಳು ಚೆಕ್ ಮಾಡಿ ನೋಡಿ ಆವಾಗಲೇ ಸರಿ ಮಾಡ್ತಿದ್ರೆ ಸರಿ ಆಗ್ತಿತ್ತಲ್ಲ ಇದು. ಈಗ ಒಮ್ಮೆಲೆ ಬಂದ್ ಮಾಡಿದ್ರೆ ಆಗ್ತದ? ಅವರು ತೆಗೆದು ಬಗ್ಗ ಹಾಕಿದ್ದಾರೆ. ಅದಕ್ಕೋಸ್ಕರವೇ ಇಲಾಖೆ ಈಗ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದೆ. ಸರಿ, ಒಮ್ಮೆಲೆ ಮಾಡಿ ಸರಿ ಅಲ್ಲ ಎಲ್ಲರಿಗೂ ಕಷ್ಟ ಆಗ್ತದೆ, ಒಪ್ಕೊಳ್ಳೋಣ. ಆದ್ರೆ ಲೀಗಲ್ ಆಗಿ ಬರ್ಲಿ, ಒಂದು ಅಥವಾ 2 ತಿಂಗಳು ಲೀಗಲ್ ಆಗಿ ಬರ್ಲಿಕ್ಕೆ ನಾವು ಕೂಡ ನಮ್ದು ನೋಡಿ ಇದಕ್ಕೆ ಸಂಬಂಧಪಟ್ಟ ಅಲ್ಲ, ಒತ್ತಡ ನಮ್ಮ ಕರ್ತವ್ಯ ಅಲ್ಲ, ನಾವು ನಮ್ಮ ಕೆಲಸ ಆಗ್ಬೇಕಲ್ಲ. ನಾವು ಲೀಗಲ್ ಆಗ್ಲಿಕ್ಕೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಅವ್ರ ಹತ್ರ ಎಲ್ಲ ಹೇಳಿದ್ದು ಲೀಗಲ್ ಆಗಿ ಮಾಡಿ ಅಂತ ಹೇಳಿ. ಇಲ್ಲಿಗಲ್ ತರ್ಲಿಕ್ಕೆ ಒತ್ತಡ ಲೀಗಲ್ ಆಗಿ ತರ್ಲಿಕ್ಕೆ ಒತ್ತಡ ಆಗ್ತಾ ಇದೆ. ನೋಡಿ ಬೇಗ ಮಾಡಿ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ನಾವು ಕಾಂಟ್ರಾಕ್ಟರ್ ಆದ್ರೂ ಕೂಡ ನಮಗೆ ಬೇರೆ ಬೇರೆ ರೀತಿಯ ಕಾರ್ಮಿಕರಿದ್ದಾರೆ. ಟೈಲ್ಸ್ನವರು, ಕೆಲಸ ಮಾಡುವವರು, ಈ ರೀತಿ. ಅದರ ಹಾಗೆ ನೋಡಿ, ಈಗ ಇದು ಮಂಗಳೂರು ನಗರ ಆದ್ರೆ ಸಿಟಿ ಬಿಟ್ಟು ಹೊರಗೆ ಹೋದ್ರೆ ಅಲ್ಲಿ ಎಲ್ಲರೂ ಲೋಕಲ್ ದುಡಿಯುವವರು ಇರುವುದು. ಈಗ ಎಲ್ರಿಗೂ ಕೆಲಸ ಇಲ್ಲದಾಗಿದೆ. ಕೆಲವು ಗಾಡಿ ತೆಗೆದಿದ್ದಾರೆ, ಲೋನ್ ಕೊಡ್ಲಿಕ್ಕೆ ಆಗ್ತಿಲ್ಲ, ಗಾಡಿ ಸೀಸ್ ಆಗುವ ಸಂದರ್ಭ ಬಂದಿದೆ ಎಲ್ರಿಗೂ. ಆದ್ರಿಂದ ನಾವು ಹೇಳುದು ಇಷ್ಟೇ, ನಮಗೆ ಲೀಗಲ್ ಆಗಿ ಮಾಡಿ. ಇಲ್ಲಿಗಲ್ ಮಾಡಿ ಅಂತ ನಾವು ಯಾರು ಕೇಳಿದವರಲ್ಲ ಇಷ್ಟರವರೆಗೆ. ನಾವು ನಮ್ಮ ಸೈಟ್ಗೆ ಬರೋದು ಯಾವುದೇ ಮಾಲ್ ಇದ್ರು ಅದು ಲೀಗಲ್ ಆಗಿ ಬರುವಂತದ್ದೇ, ಪ್ರತಿಯೊಂದು ಮಾಲ್. ನಾವು ನಾವು ಅದೇ ಹೇಳಿದಲ್ಲ ಮಾವ, ನಾವು ಇದಕ್ಕೋಸ್ಕರ ಮೊದಲಿಂದಲೇ ಇಲಾಖೆ ಮತ್ತು ರಾಜಕೀಯ ಇದಕ್ಕೆ ಹೋಗಿ ನಾವು ಅವರಂತ ಹೇಳಿದ ನಮಗೆ ಭರವಸೆ ಕೊಟ್ಟಿದ್ದಾರೆ. ಇಲ್ಲ ಸೇರ್ಕೊಂಡಿದ್ದೇವೆ, ನಾವು ಎಲ್ಲರೊಟ್ಟಿಗೆ ಸೇರ್ಕೊಂಡಿದ್ದೇವೆ. ಪ್ರಯೋಜನ ಯಾರ ಹತ್ರ ಹೋಗ್ಬೇಕು, ಎಲ್ಲ ಹತ್ರ ಹೋಗಿ ನಾವೆಲ್ಲ ಡಿಸ್ಕಸ್ ಮಾಡಿದೇವಲ್ಲ. ನಾವು ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಆಗ ಕೂಡ ನಾವಲ್ಲಿ ಇದ್ವಿ. ಸರಿ ಮಾಡಬೇಕು ಉದ್ದೇಶದಿಂದ ಇದನ್ನು ಸರಳೀಕರಣ ಮಾಡಿ ಆಗ್ತದೆ ಅನ್ನೋದಕ್ಕೆ ನಮಗೆ ಅದೊಂದು ಮತ್ತೆ ಕೂಡ ಆಗ್ತದೆ ಅಂತ ಹೇಳುವ ಭರವಸೆ ಅಷ್ಟೇ. ನಾವೀಗ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಈಗ ನೀವು ಹೇಳಿದಾಗೇನೆ ಇನ್ನೊಂದು 2 ತಿಂಗಳು ಆಗುದಿಲ್ಲ ಅಂತ ನೀವು ಹೇಳಿದ್ರಿ. 2 ತಿಂಗಳಾಗಿ ಜನರನ್ನು ಸಾಯಿಸಿ ಬಿಡಿಗಾವುದಿಲ್ಲ, ಇಲ್ಲಿ ಕೆಲಸ ಇಲ್ಲ, ಎಲ್ಲಿ ಓಡಿ ಹೋಗ್ತಾರೆ. ಅದಕ್ಕೆ ಒಂದ್ ನಿಮಿಷ, ಅದಕ್ಕೆ ನಾನು ಎಂತ ಹೇಳುದಂದ್ರೆ, ಈಗ DC ಅವರು ಮೀಟ್ ಮಾಡಿದಾಗ ಕೂಡ DC ಅವರು ಎಂತ ಹೇಳಿದ್ರು, ನನ್ನ ಅಧಿಕಾರಿ ನಂಗೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ರಾಜಕಾರಣಿ ಹತ್ರ ಸ್ವಲ್ಪ ಭೇಟಿಯಾಗಿ ಇದನ್ನೊಂದು 1 ತಿಂಗಳ 2 ತಿಂಗಳ ಕಾಲಾವಕಾಶ ತಗೊಳ್ಳಿ, ಈ ಪರ್ಮಿಟ್ಗೆ ಸ್ವಲ್ಪ ಲೂಸ್ ಮಾಡಿ ಇದು ಮಾಡಿ ಅಂತ ಅವ್ರು ಹೇಳಿದ್ದಾರೆ. DC ಅವರು ಹೇಳಿದ್ರು. ಯಾಕೆಂದ್ರೆ ಅವರಿಗೆ ಜನರ ಕಷ್ಟ ಅವ್ರು ಗೊತ್ತು. ಅಲ್ಲಿ ಹೋಗಿ ಕೂಗ್ತಾ ಇದ್ದಾರೆ ಅವರು, ಕಲ್ಲಿನ ಪಾಯದವರೆಲ್ಲ, ಅವ್ರಿಗೆ ಕಷ್ಟ ಗೊತ್ತುಂಟು. ಅದಕ್ಕೆ ನಾನು ಹೇಳುದು, ನೀವು ಹೇಳಿದಾಗೆ 2 ತಿಂಗಳು ಕಲ್ಲಿಲ್ಲದಿದ್ರೆ ಎಲ್ಲ ಬೀದಿ ಬರ್ತಾರೆ, ಎಲ್ಲ ಆಫೀಸ್ಗೆ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಅವರು ಕೊರೋನಾ ಟೈಮಲ್ಲಿ ಕೊಟ್ಟಾಗಿ ಕಿಟ್ಟು ಕೊಟ್ಬಿಟ್ರೆ ಆಯ್ತು. ಹಾಗೇನು ಮಾಡಿ, ಯಾಕೆಂದ್ರೆ ಉಣ್ಬೇಕು ತಿನ್ಬೇಕು. ಈಗ ಶಾಲೆ ಓಪನ್ ಆದ ಟೈಮು, ಫೀಸ್ ಕಟ್ಲಿಕ್ಕೆ ದುಡ್ಡಿಲ್ಲ ಅಲ್ಲಿ. ಕಾರಣ ಅಧಿಕಾರಿಗಳು ಕಾರಣ. ಅಧಿಕಾರಿಗಳು ಇದನ್ನು ಮೊದಲೇ ಸರಿ ನೋಡಿ, ನಾವೊಂದು ಅವ್ರ ಮಾಮೂಲು ತಗೊಂಡು ಅವನ್ನೆಲ್ಲ ಸೆಟ್ ಮಾಡಿ ಬಿಡ್ತಾರೆ. ನಗರದಲ್ಲಿ ಗಾಡಿಯಲ್ಲಿ ಹೋಗುವಾಗ ಒಂದು ಹೆಲ್ಮೆಟ್ ಇಲ್ಲ ಇದ್ರೆ ಎಂತ ಮಾಡ್ತಾರೆ? ಅವ್ರ ಕಾರಣ ಯಾರು ನಮ್ಮನ್ನು ಹಿಡಿದಿಲ್ವಾ? ಅಲ್ಲಿ ಫೈನ್ ಹಾಕುದಿಲ್ವಾ? ಒಂದು ಕಾರಲ್ಲಿ ಬೆಲ್ಟ್ ಹಾಕದಿದ್ರೆ ಅಂತ ಮಾಡ್ತಾರೆ, ಫೈನ್ ಹಾಕುದಿಲ್ವಾ? ಅದೇ ರೀತಿ ಇಲಾಖೆಯವರು ಇರುವುದು ಅದಕ್ಕೆ ಅಲ್ವಾ? ಎಲ್ಲಿ ಗಣಿಗಾರಿಕೆ ಮಾಡಿದ್ರೆ, ಎಲ್ಲಿ ಕಲ್ಲು ತೆಗಿತಿದ್ದಾರೆ ಅಲ್ಲಿ ಹೋಗಿ ನೋಡ್ಬೇಕು, ಅವ್ರನ್ನ ಸರಿಪಡಿಸಬೇಕಿತ್ತು ಹಿಂದಲೇ. ಅವರು ಮಾಡ್ಲಿಲ್ಲ. ಈಗ ನಮಗೆ ಬಂದ ಕಷ್ಟವನ್ನು ನಾವು ಸರಿ ಮಾಡೋದು ಹೇಗೆ ಅಂತ ನೋಡ್ತಿದ್ದೇವೆ 1.5 ತಿಂಗಳಿಂದ. ಅದಕ್ಕೋಸ್ಕರ ಇದ್ದ ಇಲಾಖೆ ಮತ್ತು ಈ ರಾಜಕೀಯ ವ್ಯಕ್ತಿಗಳಲ್ಲಿ ಹೋಗಿ ಮಾತಾಡಿದಾಗ ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ, ಇನ್ನು ಮುಂದಕ್ಕೆ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅದಕ್ಕೆ ಸರಳೀಕರಣ, ಕಾನೂನನ್ನು ಸರಳೀಕರಣ ಮಾಡಿ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಾವು ಪ್ರೆಸ್ ಮೀಟ್ ಕರೆದ ಉದ್ದೇಶನೇ ಅದೇ. ನಾವು ಇದು ಸರಿಯಾಗದಿದ್ರೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ, ಹೋರಾಟವನ್ನು ಮಾಡಬೇಕಾಗ್ತದೆ. ಅಂದ್ರೆ ನಮಗೆ ಬೇರೆ ದುಡಿಮೆ ಗೊತ್ತಿಲ್ಲ, ನಾವು ಇದೇ ದುಡಿಮೆಯನ್ನು ನಂಬಿಕೊಂಡು ಬಂದವರು, ನಮ್ಮನ್ನು ನಂಬಿಕೊಂಡವರು ಎಷ್ಟೋ ಕಾರ್ಮಿಕ ವರ್ಗದವರು ಇದ್ದಾರೆ. ಅದಕ್ಕೋಸ್ಕರನೇ ನಾವು ಇಷ್ಟು ದಿವಸ ಹೋಗಿದ್ದು. ನಾವು ಮೊನ್ನೆದಲ್ಲಿ ಶುರು ಮಾಡಿದ್ದೇವೆ. ಅಲ್ಲ, ಹಾಗಾದ್ರೆ ಬೇರೆ ಬದಲಿ ವ್ಯವಸ್ಥೆ ಇಲ್ಲಲ್ಲ. ಈಗ ಬದಲಿ ಕೆಂಪು ಕಲ್ಲಿಗೆ ಬದಲಿ ವ್ಯವಸ್ಥೆ ಏನಿದೆ? ಇಲ್ಲಿ ಕೆಲಸ ಬಂದ್ ಮಾಡ್ಬೇಕಷ್ಟೇ. ನಿಲ್ಲಿಸಬೇಕು. ನಮಗೆ ಭರವಸೆ ಕೊಟ್ಟದ್ದು ಲೀಗಲ್ ಆಗಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟದ್ದು. ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದು, ನಾವು ಹೋಗಿದ್ವಿ ಎಲ್ಲ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್.